ಮಾರಾಳಿ ದುರ್ಗಿ ಹಾಗೂ ಬ್ರಹ್ಮ ಬೈದರ್ಕಳ ಗರಡಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಎಲ್ಲರಿಗೂ ನಮ್ಮ ಗ್ರಾಮಸ್ಥರು, ಕುಟುಂಬಸ್ಥರು, ಊರಿನವರು, ಭಕ್ತಾದಿಗಳು, ಪರ ಊರಿನವರು, ಪರೋಕ್ಷ ಹಾಗೂ ಸೀದಾ ಆಗಿ ಧನ ಸಹಾಯ ಮಾಡಿದವರಿಗೆ ಎಲ್ಲರಿಗೂ ನಾವು ಒಂದು ಶುಭಾಶಯವನ್ನು ಹೇಳ್ತೇವೆ. ಹಾಗೂ ಎಲ್ಲರೂ 3ನೇ ತಾರೀಕಿನಿಂದ 8ನೇ ತಾರೀಕುವರೆಗೆ ಇಲ್ಲಿ ಒಂದು ಅವರ ಹಾಜರನ್ನು ನಾವು ಬಯಸ್ತೇವೆ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ಮಾರಾಳಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಬ್ರಹ್ಮ ಬೈದರ್ಕಳ ಗರಡಿ ಹಾಗೂ ಶಿವರಾಯ ಸ್ವಾಮಿಯ ಗರಡಿ ಅದು ಗರಡಿಯು ಸಾಧಾರಣ ನನ್ನ ಒಂದು ಇದರ ಪ್ರಕಾರ ಇದೊಂದು 250-300 ವರ್ಷದ ಹಿಂದಿನ ದೇವಸ್ಥಾನ. ಇದು ಮೈಸೂರು ರಾಜರ ಕಾಲದಲ್ಲಿ ಆರ್ಬೆಟ್ನಲ್ಲಿ ಒಂದು ಶಿಲಾಶಾಸನದಲ್ಲಿ ಬರೆದಿತ್ತು. ಈ ಮಾರಾಳಿ ಅಂದರೆ ನಮ್ಮ ಮನೆಯವರು, ಮಾರಾಳಿ ಮನೆಯವರಿಂದ ಆರಾಧನೆ ಮಾಡಿಕೊಂಡು ಬಂದ ದೈವ ಹಾಗೂ ದೇವಸ್ಥಾನ ಇದು. ಈಗ ಅದು ಅಜೀರ್ಣಾವಸ್ಥೆಗೆ ಬಂದದ್ರಿಂದ ಸಾಧಾರಣ ಜನವರಿ 25ರ ನಂತರ ನಾವು ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತ ಹೊರಟಿದ್ದೇವೆ. ಅದಕ್ಕೆ ಊರಿನವರು, ಗ್ರಾಮಸ್ಥರು, ಭಕ್ತಾದಿಗಳು ಹಾಗೂ ನಮ್ಮ ಕುಟುಂಬಸ್ಥರು ಎಲ್ಲ ಸೇರಿ ಒಂದು ಕಮಿಟಿ ಮಾಡಿ ಅದರ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ನಾಡ್ದು ಜೂನ್ 3ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಇದರ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ವಾರದಿಂದ ಈ ಮಳೆ ಬಂದ ಕಾರಣದಿಂದ ಸ್ವಲ್ಪ ನಮ್ಮ ಕೆಲಸ ಹಿಂದೇಟಾಗಿದೆ. ಅದು ಏನೇ ಇದ್ದರೂ ಈಗ ಅಂತೂ 3ನೇ ತಾರೀಕಿನಲ್ಲಿ ನಾವು ಪ್ರತಿಷ್ಠೆ ಮಾಡುವುದಂತೂ ಖಂಡಿತ. ಸ್ವಲ್ಪ ಕೆಲಸ ಉಳಿತದೆ, ಬಾಕಿ ಇರ್ತದೆ. ಅದನ್ನು ನಾವು ಆನಂತರ ಮಾಡ್ತೇವೆ ಅಂತ ಮಾಡಿದ್ದೇವೆ. ಸಾಧಾರಣ 1.5 ಕೋಟಿಯ ಅಂದಾಜಿನ ಖರ್ಚಿನಲ್ಲಿ ನಮ್ಮ ಕುಟುಂಬದವರು ಹಾಗೂ ಊರಿನವರ ಹಾಗೂ ಭಕ್ತಾದಿಗಳಿಂದ ಬಂದ ಹಣದಿಂದ ಇದರ ಕಂಪ್ಲೀಟು ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದೇವೆ. ಇಷ್ಟರವರೆಗೆ ನಮಗೆ ಹಣದ ಅಭಾವ ಬರಲಿಲ್ಲ. ಸಾಧಾರಣ 1 ಕೋಟಿವರೆಗೆ ಇಷ್ಟರವರೆಗೆ ಬಂದಿದೆ. ಇನ್ನೂ ಕೂಡ ಒಂದು 50 ಲಕ್ಷವನ್ನು ಅಂದಾಜು ಬರಬಹುದು ಅಂತ ನಮ್ಮ ನಿರೀಕ್ಷೆಯಲ್ಲಿ ಇದ್ದೇವೆ. ಹಾಗಾಗಿ ಇದರ ನಮ್ಮ ಈ ಕಮಿಟಿಯಲ್ಲಿ ನಮ್ಮ ಮನೆಯವರು ಅಂದರೆ ನಮ್ಮ ಕುಟುಂಬದವರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಸಾಧಾರಣ 96 ಜನ ಈ ಕಮಿಟಿಯಲ್ಲಿ ಇದ್ದೇವೆ. ಕಮಿಟಿಯಲ್ಲಿ ಎಲ್ಲ 96 ಜನರನ್ನು ಇನ್ವಾಲ್ವ್ ಮಾಡಿದ್ದೇವೆ. ಹಾಗೂ ಈ ಜೀರ್ಣೋದ್ಧಾರಕ್ಕೆ ಒಂದೊಂದು ಕಮಿಟಿ ಮಾಡಿದ್ದೇವೆ. ಅದರಲ್ಲಿ ಸಾಧಾರಣ 200ಕ್ಕೂ ಹೆಚ್ಚಿನ ಮಂದಿ ಇದ್ದಾರೆ. ಎಲ್ಲರೂ ಬಂದು ಒಂದೊಂದು ಗಂಟೆ ಇಲ್ಲಿ ಕೆಲಸ ಮಾಡಿದರೆ ಸಾಕಾಗ್ತದೆ. ಎಲ್ಲರನ್ನ ಇನ್ವಾಲ್ವ್ ಯಾಕೆ ಮಾಡಿದ್ದೇವೆ ಅಂತ, ಅವರೆಲ್ಲರೂ ಇಲ್ಲಿ ಬರಬೇಕು, ಈ ದೇವಸ್ಥಾನ ಉದ್ಧಾರ ಆಗಬೇಕಂತ ನಮ್ಮ ಒಂದು ಉದ್ದೇಶ. ಇಷ್ಟರವರೆಗೆ ಯಾವ ಒಂದು ಅನಾನುಕೂಲ ನಮಗಾಗದೆ ಇಷ್ಟರವರೆಗೆ ಸಾಂಗವಾಗಿ ಕೆಲಸ ನಡೀತಾ ಇತ್ತು. ನಾನು ಈ ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷನಾಗಿ ದಯಾನಂದ್ ಶೆಟ್ಟಿ ಅಂತ ಅಧ್ಯಕ್ಷನಾಗಿ ಈ 2 ಮಾತನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಬ್ರಹ್ಮ ಕಲಶೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು 3ನೇ ತಾರೀಕಿಂದ ಮಂಗಳವಾರ ಪ್ರಾರಂಭವಾಗುತ್ತೆ. ಮಂಗಳವಾರ ನಮ್ಮ ಗ್ರಾಮದ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಸನ್ನಿಧಿಯಲ್ಲಿ ಗಣಹೋಮ, ನವಗ್ರಹ ಹೋಮ ಮತ್ತು ಇತ್ಯಾದಿ ಹೋಮಗಳು ನಡೆಯುತ್ತದೆ. 12:30ರ ನಂತರ ಮಹಾಗಣಪತಿ ದೇವಸ್ಥಾನದಿಂದ ಅಮ್ಮನವರ ದೇವಸ್ಥಾನಕ್ಕೆ ಗರಡಿಯ ತನಕ ಪುರೋಹಿತರ ಆಗಮನ ಮಾಡಿ ಪೂರ್ಣಕುಂಭ ಸ್ವಾಗತ ಹಾಗೂ ಮೆರವಣಿಗೆಯಿಂದ ಇಲ್ಲಿವರೆಗೆ ಕರ್ತರ್ತೇವೆ. ಮಧ್ಯಾಹ್ನ ಊಟ ಸಹಭೋಜನ ಆದ ನಂತರ ಬ್ರಹ್ಮ ಬೈದರ್ಕಳ ಗರಡಿಯಲ್ಲಿ ಗೇಹ ಪ್ರತಿಗ್ರಹ, ಬಿಂಬ ಪರಿಗ್ರಹ ಹಾಗೆ ಇತ್ಯಾದಿ ಹಲವು ಹೋಮ ಇತ್ಯಾದಿಗಳು
ರಾತ್ರಿ 8ರ ತನಕ ನಡೆಯುತ್ತದೆ. 8ರ ನಂತರ ಅನ್ನ ಸಂತರ್ಪಣೆ ಆಗಿ ಅವರವರ ಮನೆಗೆ ಹೋಗುದು. 4ನೇ ತಾರೀಕು ಬುಧವಾರ ಬ್ರಹ್ಮ ಬೈದ್ರಕಳ ಬಿಂಬ ಪ್ರತಿಷ್ಠೆ, ಪರಿವಾರ ದೇವಗಳ ಪ್ರತಿಷ್ಠೆ, ಕಲಾತತ್ವ ಹೋಮ ಹಾಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯುತ್ತದೆ. ಮಧ್ಯಾಹ್ನ ಭೋಜನ ನಂತರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸನ್ನಿಧಿಯಲ್ಲಿ ಸ್ಥಾನ ಶುದ್ಧಿ, ಪ್ರಾಸಾದ ಶುದ್ಧಿ, ವಾಸ್ತು ಮತ್ತು ರಾಕ್ಷೋಗ್ನ ಹೋಮಗಳು ಬೇರೆ ಇತ್ಯಾದಿ ಹೋಮಗಳು ರಾತ್ರಿ 8ರ ತನಕ ನಡೆಯುತ್ತದೆ. 5ನೇ ತಾರೀಕು ಗುರುವಾರ ಬೆಳಿಗ್ಗೆಯಿಂದ 7:30 ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬಿಂಬ ಪ್ರತಿಷ್ಠೆ, ಜೀವ ಕುಂಭಾಭಿಷೇಕ, ಕುಂಭಾಭಿಷೇಕ, ತತ್ವ ಕಲಶ ಹೋಮ ಇತ್ಯಾದಿ ಹೋಮಗಳು ಮಹಾಪೂಜೆಯೊಂದಿಗೆ ಬೆಳಿಗ್ಗಿನ ಪೂಜೆ ಮುಕ್ತಾಯವಾಗುತ್ತದೆ. ಮಧ್ಯಾಹ್ನದ ನಂತರ ಭೋಜನ ನಂತರ ಶ್ರೀದೇವಿ ಸನ್ನಿಧಿಯಲ್ಲಿ ಪಂಚದುರ್ಗಾ ದೀಪ ನಮಸ್ಕಾರ, ಶಿವರಾಯ ಸನ್ನಿಧಿಯಲ್ಲಿ ಸ್ನಾನ ಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಗ್ನ ಹೋಮ ಇತ್ಯಾದಿ ಹೋಮಗಳು ನಡೆಯುತ್ತದೆ. 8ರ ನಂತರ ಸಹಭೋಜನದೊಂದಿಗೆ ಮುಕ್ತಾಯವಾಗ್ತದೆ. 6ನೇ ತಾರೀಕು ಕುಂಭಕಲಶ ಆ ದಿನ ದೊಡ್ಡ ಪ್ರೋಗ್ರಾಮ್ ಇರುತ್ತದೆ. ಎಲ್ಲವರು ಊರಿನವರು ಹೊರನವರು ಎಲ್ಲವರು ಬರ್ತಾರೆ. ಸಾಧಾರಣ ಒಂದು 3,000ದಿಂದ 4,000 ಜನರಿಗೆ ಅನ್ನ ಸಂತರ್ಪಣೆ ಇರುತ್ತದೆ. ಬೆಳಗಿನ ಕಾರ್ಯಕ್ರಮಗಳು ದೇವತಾ ಕಾರ್ಯಕ್ರಮ, ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಶ್ರೀದೇವಿ ವಿರಾಟ ದರ್ಶನ, ಸುಹಾಸಿನಿ ಪೂಜೆ, ಮಹಾಮಂತ್ರಾಕ್ಷತೆ ನಡೆಯುತ್ತದೆ. ಸಾಧಾರಣ 11:30ರ ನಂತರ ದಾನಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಇರುತ್ತೆ. ಅದು ನಮ್ಮ ಗೌರವಾಧ್ಯಕ್ಷರಾದ ಕಿಶೋರ್ ಕುಮಾರ್ ಹೆಗ್ಡೆ ಅವರಿಂದ ಅಧ್ಯಕ್ಷತೆ ವಹಿಸಿಕೊಂಡು ಹಾಗೂ ನಮ್ಮ ಆನುವಂಶಿಕ ಮುಕ್ತೇಶ್ವರರಾದ ಶ್ರೀ ವಿಠಲ್ ಶೆಟ್ಟಿ ಮಾರಾಳಿಮನೆ ಇವರು ಅದರಲ್ಲಿ ಉಪಸ್ಥಿತರಿರ್ತಾರೆ. ಸಂಜೆ 4 ಗಂಟೆಯಿಂದ ಸಭಾ ಕಾರ್ಯಕ್ರಮ ನಡೆಸ್ತದೆ. ಅದರಲ್ಲಿ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ. ಹಾಗೆ ನಮ್ಮ ಅತಿಥಿಗಳು ಲೋಕಲ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಕೃಷ್ಣ ಪೂಜಾರಿಯವರು ಇರ್ತಾರೆ. ಪ್ರಾಸ್ತಾವಿಕ ಭಾಷಣ ಶ್ರೀ ಶಾನಡಿ ಅಜಿತ್ ಕುಮಾರ್ ಹೆಗಡೆಯವರು ಇರ್ತಾರೆ. ಧಾರ್ಮಿಕ ಪ್ರವಚನ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ಟರು ಇರ್ತಾರೆ. ಅನಂತ ಚಿನಿವಾರ ಅಂತ ಹಿರಿಯ ಪತ್ರಕರ್ತರು ಇರ್ತಾರೆ. ತದನಂತರ ಪೂಜೆಯ ನಂತರ 7ರಿಂದ 8:30 9 ಗಂಟೆವರೆಗೆ ಅರೆಹೊಳೆ ಪ್ರತಿಷ್ಠಾನ ಮಂಗಳೂರು ಇವರ ನಂದಗೋಕಲ ಕಲಾವಿದರಿಂದ ನೃತ್ಯ ವೈಭವ 2 ಗಂಟೆಯ ಕಾರ್ಯಕ್ರಮ ಇರುತ್ತದೆ. ಅಲ್ಲಿಗೆ ಸಾಧಾರಣ ಎಲ್ಲ 6ನೇ ತಾರೀಕಿಗೆ ಮುಖ್ಯವಾದ ಎಲ್ಲ ಕಾರ್ಯಕ್ರಮಗಳು ಮುಗಿಯುತ್ತದೆ. 7ನೇ ತಾರೀಕು ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ಮಹಾರಂಗ ಪೂಜೆ ಸಂಜೆ, ಬ್ರಹ್ಮ ಬೈದ್ರಕಳ ಗರಡಿಯಲ್ಲಿ ಹಗಲು ಸೇವೆ. 8ನೇ ತಾರೀಕು ಸಂಜೆ ಮಾರಿ ಪೂಜೆ. ಇದೆಲ್ಲ ಪ್ರತಿಷ್ಠೆ ಆದ ನಂತರ ಒಂದು ಮಾರಿ ಪೂಜೆ ಅಂತ ಮಾಡ್ತೇವೆ. ಆ ಮಾರಿ ಪೂಜೆ 8ನೇ ತಾರೀಕು ಭಾನುವಾರಕ್ಕೆ 7 ಗಂಟೆಗೆ ಇಟ್ಟುಕೊಂಡಿದ್ದೇವೆ. ಇಷ್ಟರ ತನಕ ಯಾರೂ ಒಂದು ಮಾಂಸಾಹಾರ ಮಾಡಿರಲಿಲ್ಲ ನಮ್ಮ ಊರಿನವರು. ಮಾಂಸಾಹಾರ ಮಾಡಿರ್ಬೋದು, ಇಲ್ಲಿ ಕಟ್ ಮಾಡಿ ತಿಂದವರಿಲ್ಲ. ಅದಕ್ಕಾಗಿ ಅದೊಂದು ಮಾರಿ ಪೂಜೆ ಅಂತ ಮಾಡ್ತೇವೆ. 8ನೇ ತಾರೀಕು ಮಾರಿ ಪೂಜೆ ಇಟ್ಟಿರ್ತೇವೆ. ಧನ್ಯವಾದಗಳು.